ವಿಶೇಷವಾಗಿ ಇಲ್ಲಿ ಆ ಒಂದು ಕಮ್ಯುನಲ್ ವೈಲೆನ್ಸನ್ನು ಎದುರಿಸುವಂಥ ಸಂದರ್ಭದಲ್ಲಿ ಇವತ್ತು ಯಾವ ರೀತಿಯಾಗಿ ಒಂದು ಸಾಮರಸ್ಯದಲ್ಲಿ ಬದುಕಬಹುದು ಎನ್ನುವಂಥ ಒಂದು ಸಂದೇಶವನ್ನು ಈ ಒಂದು ಸಿನಿಮಾ ಕೊಡ್ತಾ ಇದೆ. ಸರ್, ಈ ಒಂದು ಸಿನಿಮಾದಲ್ಲಿ ಈಗಾಗಲೇ ನಾವು ತಿಳ್ಕೊಂಡಂತೆ ಹಿಂದೂ ಮುಸ್ಲಿಂ ಸಂಘರ್ಷಣೆಯ ಒಂದು ಕಥಾ ಚಿತ್ರಣವನ್ನು ಅದರಲ್ಲಿ ಬಳಸ್ಕೊಂಡಿದ್ದಾರೆ. ಈ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಇದು ಬಹುಶಃ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸಂದೇಶ ಕೊಡುವಂಥ ಒಂದು ಸಿನಿಮಾ. ಇವತ್ತು ಯಾರ್ಯಾರೋ ಸೇರಿಕೊಂಡು ಇವತ್ತು ಆ ಹಿಂದೂ ಮುಸ್ಲಿಮ್ಗಳ ಮಧ್ಯೆ ಆ ಒಂದು ಕಂದಕವನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದಷ್ಟು ಮತೀಯ ಸಂಘರ್ಷಕ್ಕೆ ಕಾರಣ ಆಗುವಂಥ ಸನ್ನಿವೇಶವನ್ನು ಇಲ್ಲಿ ಬಿಂಬಿಸುವಂಥ ಸಂಗತಿಯನ್ನು ಕೂಡ ಮಾಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇಂಥ ಸಿನಿಮಾಗಳು ಇಡೀ ಯುವ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ಕೆಲಸ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಓಕೆ ಸರ್, ಕಾಶ್ಮೀರ್ ಫೈಲ್ಸ್ ಮತ್ತು ಕೇರಳ ಸ್ಟೋರಿ ಚಿತ್ರ ಬಂತು, ಅದರ ನಂತರ ಮೂರನೇ ಚಿತ್ರ ಇದೀಗ ಬೇರೆ ಬರ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಇದಕ್ಕೆ ಹೇಗೆ ಲಿಂಕ್ ಕೊಡ್ತೀರಾ ಅನ್ನೋಂಥದ್ದು? ಇವತ್ತು ಬೇರೆ ಚಿತ್ರ ಒಂದು ವಿಭಿನ್ನವಾದಂಥ ಫಿಲ್ಮು. ಕಾಶ್ಮೀರ ಸ್ಟೋರಿ ಒಂದು ವಿಭಿನ್ನವಾಗಿ ಕಾಶ್ಮೀರದ ಜನತೆಯ ಆ ಒಂದು ಏನು ಜೀವನ ಇದೆ ಅದನ್ನು ಬಿಂಬಿಸುವಂಥ ಕೆಲಸ ಮಾಡ್ತಾಯಿತ್ತು. ಇದು ಬಹುಶಃ ಇವತ್ತು ಸಾಮರಸ್ಯಕ್ಕೆ ಒತ್ತು ಕೊಟ್ಟು ಈ ಒಂದು ಸಿನಿಮಾ ಇವತ್ತು ನಿರ್ಮಾಣ ಆಗಿದೆ. ಈ ಮುಖಾಂತರ ಒಂದಷ್ಟು ಸಾಮರಸ್ಯದ ಮುಖಾಂತರ ಈ ಸಮಾಜವನ್ನು ಕಟ್ಟಬಹುದು ಅಂತೇಳಿ ಸಂದೇಶ ಕೊಡ್ತಾ ಇದೆ. ಕೊನೆಯದಾಗಿ ಈ ಚಿತ್ರವನ್ನು ವೀಕ್ಷಿಸುವಂಥ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಖಂಡಿತ ಈ ಸಿನಿಮಾವನ್ನು ಇಡೀ ಜನತೆ ಕುಟುಂಬ ಸಮೇತರಾಗಿ ನೋಡಿ ಖುಷಿ ಪಡುವ ಜೊತೆಯಲ್ಲಿ ತಾವು ಸಮಾಜದಲ್ಲಿ ಹೇಗೆ ಬದುಕಬೇಕು ಎನ್ನುವಂಥ ವಿಚಾರವನ್ನು ಕೂಡ ತಿಳ್ಕೊಳ್ಬೋದು. ಓಕೆ ಸರ್, ಥ್ಯಾಂಕ್ ಯು.